ನಾಳೆ ಮಧುಗಿರಿಗೆ ಆಗಮಿಸುತ್ತಿರುವ ಪಂಚರತ್ನ ಯಾತ್ರೆ ಯಶಸ್ವಿಯಾಗಲೆಂದು ಕುಮಾರಸ್ವಾಮಿ ಅಭಿಮಾನಿಯಾದ ಎಚ್ ಹನುಮಂತಪ್ಪನವರು ತಾಯಿ ದಂಡಿನ ಮಾರಮ್ಮ ದೇವಸ್ಥಾನಕ್ಕೆ ತೆರಳಿ ಅರ್ಚನೆ ಮಾಡಿ ಪೂಜೆ ಸಲ್ಲಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತಾಡಿ ಪಂಚರತ್ನ ಯಾತ್ರೆಯ ನೇತೃತ್ವ ವಹಿಸಿರುವ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರಿಗೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ 123 ಮಿಷನ್ ಅವರ ಕನಸಿನ ಯೋಜನೆ ತಾಯಿ ದಂಡಿನ ಮಾರಮ್ಮನ ಆಶೀರ್ವಾದದಿಂದ 123 ವಿಧಾನಸಭಾ ಸದಸ್ಯರು ಗೆದ್ದು ಬರಲಿ, ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ರೈತ, ಕೂಲಿ ಕಾರ್ಮಿಕ, ಅಲ್ಪಸಂಖ್ಯಾತ, ದಲಿತ ಹಾಗೂ ಅಂಗವಿಕಲರ ಬದುಕು ಹಸನಾಗಲಿ ಎಂದು ತಾಯಿ ಆಶೀರ್ವಾದ ಪಡೆಯಲು ಬರುತ್ತಿದ್ದಾರೆ. ನಮ್ಮ ಮಧುಗಿರಿ ಜಾತ್ಯತೀತ ಜನತಾದಳದ ಕಾರ್ಯಕರ್ತರ ಅಭಿಮಾನದಿಂದ ಎಲ್ಲ ಮಧುಗಿರಿಯ ಜನತೆ ಆಶೀರ್ವಾದದಿಂದ ಹಾಗೂ ತಾಯಿಯ ಆಶೀರ್ವಾದದಿಂದ ಮಧುಗಿರಿಯ ಜನತೆ ಬದುಕು ಹಸನಾಗಲಿ ಎಂದು ತಿಳಿಸಿದರು. ವರದಿ ಅಬಿದ್, ಮಧುಗಿರಿ. ಮಧುಗಿರಿ ತಾಲೂಕು ಡಿವಳ್ಳಿ ಪಂಚಾಯತಿ ಆರ್ಯನರೊಪ್ಪ ಗ್ರಾಮದ JDS ಮುಖಂಡರಾದ ಎಚ್ ಹನುಮಪ್ಪನವರು ಜಾತ್ಯತೀತ ಜನತಾದಳದ ನಾಳೆ ಈ ಪಂಚರತ್ನ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. HD ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಅವರ ಕನಸಿನ ಯೋಜನೆ ಈ ಪಂಚರತ್ನ ಯೋಜನೆಗೆ ಇಡೀ ನಮ್ಮ ಮಧುಗಿರಿ ತಾಲೂಕಿಗೆ 2/12/2022 ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಧುಗಿರಿ ದಂಡಿ ಮಾರಮ್ಮ ದೇವಸ್ಥಾನದ ಮುಂದೆ ಬರಲಿದ್ದಾರೆ. ಅವರಿಗೆ ನಮ್ಮ ಮಧುಗಿರಿ ತಾಲೂಕಿನ ಜಾತ್ಯತೀತ ಜನತಾದಳದ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ನಾವು ಈಗ ಏನಕ್ಕೆ ಅಂತ ಮಾತಾಡ್ತಿರೋದು ಅಂದ್ರೆ, ಕುಮಾರಸ್ವಾಮಿ ಅವರು ನಮ್ಮ ಅಚ್ಚುಮೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು. ಜನಪರ ಯೋಜನೆ, ಬಡವರ ಬಗ್ಗೆ, ದೀನದಲಿತರ ಬಗ್ಗೆ ಅವ್ರಿಗೆ ಇರೋ ಕಾಳಜಿ, ಅಂಗವಿಕಲರಿಗೆ ಇರೋ ಕಾಳಜಿ, ಅದಕ್ಕೋಸ್ಕರನ ನಾವು HD ಕುಮಾರಸ್ವಾಮಿ ಅವರಿಗೆ ನಾಳೆ ಹೃತ್ಪೂರ್ವಕವಾಗಿ ಆಧಾರದ ಸ್ವಾಗತ ಕೋರುತ್ತಾ ಭರ್ಜರಿಯಾಗಿ ಈ ಮಧುಗಿರಿ ತಾಲೂಕಿನ ಜನಗಳ ಹತ್ರ ಹೋಗ್ತಾ ಇದ್ದಾರೆ. ನಾವೆಲ್ಲಾನು ಬಲವಾಗಿ ಅವ್ರಿಗೆ ಸಾಥ್ ಕೊಟ್ಟು ಯಶಸ್ವಿಗೊಳಿಸ್ಬೇಕು. ಮತ್ತೆ ತಾಯಿ ದಂಡಿಮಾರಮ್ಮ ತಾಯಿಗೆ ನಾನು ಸ್ಪೆಷಲ್ ಆಗಿ ಆ ತಾಯಿಗೆ ನಮ್ಮ ಕುಮಾರಸ್ವಾಮಿ ಅವರು ಬಡವರ ಪರವಾಗಿ, ದೀನದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಅವರು ಹಾಕೊಂಡಿರೋ ಯೋಜನೆಗೆ, ಪಂಚರತ್ನ ಯೋಜನೆಗೆ ನಮ್ಮ ತಾಯಿ ಚಾಮುಂಡೇಶ್ವರಿ ತಾಯಿ ದಂಡಿಮಾರಮ್ಮ ತಾಯಿಗೆ ನಾವು ಅರ್ಚನೆ ಮಾಡಿಸಿ ಅವ್ರನ್ನ ನಮ್ಮ ಮಧುಗಿರಿ ತಾಲೂಕಾಗಿ ಜಾತ್ಯತೀತ ಜನತಾದಳ ಹೆಚ್ಚಿನ ಮತದಿಂದ ಗೆದ್ದು 224 ಕ್ಷೇತ್ರದಾಗೆ ಏನ್ ಕುಮಾರಸ್ವಾಮಿ ಅವರ ಅಜೆಂಡಾ ಇದೆ 123 ಮಿಷನ್ ಟಾರ್ಗೆಟ್ ಅದು ಬರಲಿ ಅಂತೇಳಿ ನಾವು ತಾಯಿ ದಂಡಿಮಾರಮ್ಮ ತಾಯಿಗೆ ಅರ್ಚನೆ ಮಾಡಿ ಇವತ್ತು ನಾವು ಅವ್ರ ಪರವಾಗಿ ನಾವು ಆಧಾರದ ಸ್ವಾಗತ ಕೋರ್ತಾ ಅವ್ರಿಗೆ ಜಯಶಾಲಿ ಆಗಲಿ, ಅವರು ಹೆಚ್ಚಿನದಾಗಿ ಜನ ಪರವಾಗಿ ಕೆಲಸ ಮಾಡಲಿ ಅಂತೇಳಿ ನಿಮ್ಮೆಲ್ಲರ ಒಂದು. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.